ಉಡುಪಿಯ ಮಲ್ಪೆ ಸಮುದ್ರ ತೀರದಲ್ಲಿ ಎಳ್ಳಮಾವಾಸ್ಯೆಯ ಆಚರಣೆಯ ಹಿನ್ನೆಲೆ ಸಾವಿರಾರು ಭಕ್ತರು ಸಮುದ್ರ ಸ್ನಾನವನ್ನ ಮಾಡಿ ದೇವರಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದರು. ಸಾವಿರಾರು ಭಕ್ತರು ಕಡಲಲ್ಲಿ ಮಿಂದೆದ್ದು ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದರು. ಸಮುದ್ರದ ತಟದಲ್ಲಿ ಪಿಂಡ ಪ್ರದಾನ, ಎಳ್ಳು ಸಮರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಎಳ್ಳಮಾವಾಸ್ಯೆ ಭಾನುವಾರ ಬಂದಿರುವಂತಹ ಕಾರಣ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಂಡರು. ಹೊಸ ವರ್ಷಕ್ಕೆ ಟ್ರಿಮ್ ಅಂತ ಬೆಂಗಳೂರು, ಮೈಸೂರು, ಮಂಡ್ಯ ಮುಂತಾದ ಕಡೆಗಳಿಂದ ಬಂದವರು ಕೂಡ ಸಮುದ್ರ ಸ್ನಾನ ಮಾಡಿ ಪುನೀತರಾದರು.